ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಅಧ್ಯಾಯ 6 ಧ್ಯಾನ ಯೋಗ. ಎಸ್, ಅಧ್ಯಾಯ 6 ಧ್ಯಾನ ಯೋಗ. ಎಸ್, ನೋಡಿ, ಯೋಗ ಎಂದರೇನು? ಜನರಿಗೆ ಯೋಗದ ಬಗ್ಗೆ ಜನರೆಲ್ಲ ತಪ್ಪು ಹೇಳಿದ್ದಾರೆ. ಯೋಗ ಅಂತ ಜನರು ಅಂತ ಎಣಿಸಿದ್ದಾರೆ, ಈ ಎಕ್ಸಸೈಸ್ ಅಂತ ಎಣಿಸಿದ್ದಾರೆ. ಯೋಗ ಎಂದರೇನು ನೋಡಿ. ಇದು ಯೋಗವಾ? ತಲೆ ಕೆಳಗೆ ಮಾಡಿದ್ದಾನೆ ನೋಡಿ, ತಲೆನ ಒಳಗೆ ಹಾಕಿದ್ದಾನೆ, ಇಲ್ಲಿ ಕೂಡ ಒಳಗೆ ಹಾಕಿದ್ದಾನೆ ನೋಡಿ, ಕೈ ಮೇಲೆ ಮಾಡಿದ್ದಾನೆ, ಕಾಲು ಕೂಡ. ಇದು ಯೋಗವೇ? ಎಸ್ ನೋಡಿ, ಪಾಶ್ಚಾತ್ಯ ದೇಶದಲ್ಲಿ ಅವರು ಕುಡಿತಾ ಎಕ್ಸಸೈಸ್ ಮಾಡ್ತಾರೆ ನೋಡಿ. ಇವಳು ನೋಡಿ, ಎಸ್, ಈ ರೀತಿ ಬೇರೆ ಬೇರೆ ಉಂಟು. ಓಕೆ, ಈಗ ನಾವು 6ನೇ ಅಧ್ಯಾಯದಲ್ಲಿ ಭಗವಂತ ಅಂತ ಹೇಳುವಂಥದ್ದು ಅಷ್ಟಾಂಗ ಯೋಗ, ಅಷ್ಟ ಅಂಗಗಳ ಜೋಡಣೆ. ಹಾಗಾಗಿ ಅಷ್ಟಾಂಗ ಯೋಗ ಬಗ್ಗೆ ನಾವು ತಿಳಿಯುವ. ಅಷ್ಟ ಅಂಗ ಯೋಗ. ಓಕೆ, ಅಷ್ಟಾಂಗ ಯೋಗ ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈಗ ಪ್ರಭುಪಾದ ಹೇಳುವಂಥದ್ದು, ಕಲಿಯುಗದಲ್ಲಿ ಜನರೆಲ್ಲ ಹೇಳ್ತಾರಲ್ಲ, ಧ್ಯಾನ ಇಲ್ಲ, ಯಮ ಫಾಲೋ ಮಾಡೋದಿಲ್ಲ, ನಿಯಮ ಇಲ್ಲ, ಆಸನ ಇಲ್ಲ, ಪ್ರಾಣಾಯಾಮ ಇಲ್ಲ, ಪ್ರತ್ಯಾಹಾರ ಇಲ್ಲ, ಧಾರಣ ಇಲ್ಲ, ಧ್ಯಾನ ಇಲ್ಲ, ಸಮಾಧಿ ಇಲ್ಲ. ಧ್ಯಾನ ಅಂದ್ರೆ ಅವರ ಪ್ರಕಾರ ಧ್ಯಾನ. ಅಷ್ಟಾಂಗ ಕೃಷ್ಣ ಹೇಗೆ ಹೇಳಿದಾನೆ ಅದನ್ನು ಫಾಲೋ ಮಾಡಬೇಕು. ಪ್ರಭುಪಾದ ಇದನ್ನು ಯಾರು ಈ ರೀತಿ ಫಾಲೋ ಮಾಡ್ತಾರೆ? ಈಗ ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿದ ಮೇಲೆ ಅವರಿಗೆ ಕೃಷ್ಣನ ದರ್ಶನ ಆಯಿತು. 60,000 ವರ್ಷ ಸತ್ಯಯುಗದಲ್ಲಿ. ಧ್ಯಾನ ಅನ್ನೋದು ಸತ್ಯಯುಗಕ್ಕೆ, ಕಲಿಯುಗಕ್ಕೆ ಅಲ್ಲ. ಸತ್ಯಯುಗಕ್ಕೆ ಧ್ಯಾನ, ತ್ರೇತಯುಗಕ್ಕೆ ಯಜ್ಞ, ದ್ವಾಪರಯುಗಕ್ಕೆ ಅರ್ಚನ, ಕಲಿಯುಗಕ್ಕೆ ನಾಮ ಸಂಕೀರ್ತನ. ಹಾಗಾಗಿ ಯುಗ ಧರ್ಮ ಪ್ರಕಾರ ಧ್ಯಾನ ಅನ್ನೋದು ಸತ್ಯಯುಗ. ಯಾಕೆಂದ್ರೆ ಸತ್ಯಯುಗದಲ್ಲಿ ಕಾಡಿಲ್ಲ ಇತ್ತು, ಮತ್ತೆ ಎಲ್ಲರೂ ಸತ್ಯ ಹೇಳುವವರಿದ್ದು. ಕಲಿಯುಗದಲ್ಲಿ ಕಾಡಿಲ್ಲ, ಮತ್ತೆ ಎಲ್ಲ ಸುಳ್ಳು ಹೇಳುವವರು. ಹಾಗಾಗಿ ಧ್ಯಾನ ಅಂದ್ರೆ ಕಾಡಿಗೆ ಹೋಗುವಂಥದ್ದು, ಸಿಟಿಯಲ್ಲಿ ಮಾಡೋದಲ್ಲ. ಅದು ಕೂಡ ಎಷ್ಟು? 60,000 ವರ್ಷ. ಫಸ್ಟ್ ಆಫ್ ಆಲ್ 100 ವರ್ಷ ಬದುಕಿದ್ರೆ ಗ್ರೇಟ್. ಈಗ 80, ಇನ್ನು ಕಡಿಮೆ ಆಗ್ತಾ ಉಂಟು. ಹಾಗಾಗಿ ಈ 100 ವರ್ಷದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಬೇಕಾದ್ರೆ ಮಿನಿಮಮ್ ಅಂದ್ರೆ 60,000. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಅವರಿಗೆ ದರ್ಶನ ಆದದ್ದು. ಹಾಗಾಗಿ ಇದನ್ನು ಈ ರೀತಿ ಮಾಡಿದರೆ ಪ್ರಭುಪಾದ ಹೇಳ್ತಾರೆ, ನಾನು ಅವರಿಗೆ ಪ್ರಣಾಮ ಮಾಡ್ತೇನೆ. ಯಾರು ಕೃಷ್ಣ ಹೇಳಿದಾಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮಾಡ್ತಾರೆ, ಅವರಿಗೆ ನಾವು ಅಡ್ಡ ಬೀಳ್ತೇವೆ ಅಂತ ಪ್ರಭುಪಾದ ಹೇಳ್ತಾರೆ. ಆದರೆ ಅವರ ಪ್ರಕಾರ ಅವ್ರು ಮಾಡಿದರೆ ನಾವು ಅವರಿಗೆ ಅದು ಪ್ರಯೋಜನ ಇಲ್ಲ. ಕೃಷ್ಣ ಹೇಳಿದಾಗೆ ಮಾಡ್ಬೇಕು. ಕೃಷ್ಣ ಹೈಯೆಸ್ಟ್ ಅಥಾರಿಟಿ. ಭಗವದ್ಗೀತೆ ಕೃಷ್ಣ ಹೇಳಿದ್ದಾನೆ ಅಷ್ಟಾಂಗ ಯೋಗ ಅಂದ್ರೆ ಈ ರೀತಿ ಮಾಡಿ ಅಂತ. ಈಗ ನಾವು ನೋಡುವ ಭಗವಂತ ಎಂತ ಹೇಳಿದ್ದಾನೆ ಅಂತ. ಎಸ್, ಯಮ ಅಂದ್ರೆ ಅಂತ, ನಿಯಮ ಅಂದ್ರೆ ಅಂತ ಭಗವಂತ ಕೊಟ್ಟಿದ್ದಾನೆ. ಎಸ್, ಯಮ ಅಂದ್ರೆ ಅಂತ, ಈ ಶುಡ್ ಲಿವ್ ಅಲೋನ್ ಇನ್ ಸೆಕ್ಲೂಡೆಡ್ ಪ್ಲೇಸ್ ಅಂಡ್ ಶುಡ್ ಆಲ್ವೇಸ್ ಕೇರ್ಫುಲ್ ಕಂಟ್ರೋಲ್ ಹಿಸ್ ಮೈಂಡ್. ಅಂದ್ರೆ ಏಕಾಂತ ಜಾಗದಲ್ಲಿ ಇರ್ಬೇಕಂತೆ, ಮತ್ತೆ ಮನಸ್ಸನ್ನು ನಿಗ್ರಹದಲ್ಲಿ ಇಡ್ಲಿಕ್ಕೆ. ಅಂದ್ರೆ ಇದು ಆಕ್ಚುಲಿ ಪ್ರೊಹಿಬಿಷನ್, ರೆಗ್ಯುಲೇಷನ್, ಪ್ರೊಹಿಬಿಷನ್, ಡೋಂಟ್ಸ್, ಯಾವ್ದು ಮಾಡಬಾರ್ದು. ನಿಯಮ ಅಂದ್ರೆ ಅಂತ, ನಿಯಮ ಅಂದ್ರೆ ಟೆಂಪರೇಟ್ ಇನ್ ಇಸ್ ಹ್ಯಾಬಿಟ್ಸ್, ಈಟಿಂಗ್, ಸ್ಲೀಪಿಂಗ್, ವರ್ಕಿಂಗ್ ಅಂಡ್ ರಿಕ್ರಿಯೇಷನ್. ಇದು ಡೂಸ್, ರೂಲ್ಸ್. ತಿನ್ನೋದು ಕಂಟ್ರೋಲ್ ಇರಬೇಕು, ಮಲಗುವುದು ಕಂಟ್ರೋಲ್ ಇರಬೇಕು, ಕೆಲಸದ ಕಂಟ್ರೋಲು. ರಿಕ್ರಿಯೇಷನ್ ಅಂದ್ರೆ ತಿನ್ನೋದು ಕಂಟ್ರೋಲ್ ಇದ್ರೆ ರಿಕ್ರಿಯೇಷನ್ ಕೂಡ ಕಂಟ್ರೋಲ್ ಬರ್ತದೆ. ಹಾಗಾಗಿ ಇದು ನಿಯಮ. ಇದು ಕೂಡ ಯಾರು ಮಾಡುವುದಿಲ್ಲ, ಯಮ ಕೂಡ ಮಾಡುವುದಿಲ್ಲ, ಏಕಾಂತ ಜಾಗದಲ್ಲಿ ಹೋಗುವುದಿಲ್ಲ. ಮನಸ್ಸು ಹೆಚ್ಚಿನವ್ರದ್ದು ಮನಸ್ಸು ಎಂತ ಅಂದ್ರೆ 1 ಗಂಟೆಗೆ ಧ್ಯಾನ ಕೂತ್ಕೊಳ್ತಾರೆ, ಮತ್ತೆ ಬಂದು ಅದೇ ಸೇಮ್
ನಾಯಿ ಬಲಡೊಂಗು ಮತ್ತೆ ಅದನ್ನೇ ಮಾಡ್ತಾರೆ. ಹಾಗಾಗಿ ಧ್ಯಾನಕ್ಕೆ 1 ಗಂಟೆಯಲ್ಲಿ ಕೂತ್ಕೊಳ್ಳೋದು, ಧ್ಯಾನಕ್ಕೆ ಪರ್ಮನೆಂಟ್ ಅಲ್ಲೇ ಕೂತ್ಕೊಳ್ಳುವಂಥದ್ದು. ವಾಲ್ಮೀಕಿ ಮಹರ್ಷಿ ಕಾಡಿಗೆ ಹೋಗಿ ಅಲ್ಲೇ ಕೂತಿದ್ದಾರೆ, ಮತ್ತೆ ಬರಲಿಲ್ಲ ಅವರು. ಮತ್ತೆ ಆಸನ ನೋಡಿ, ಆಸನ ಹೆಚ್ಚಿನವರು ಎಕ್ಸಸೈಸ್ ಹೇಳ್ತಾರೆ, ಬಾಡಿ ಎಕ್ಸಸೈಸ್. ಆಸನ ಅಂದ್ರೆ ನೋಡಿ, ಲೇ ಕುಶಾಗ್ರಾಸ್, ಕುಶಾಗ್ರಾಸ್ ಹಾಕ್ಬೇಕಂತೆ ನೆಲದ ಮೇಲೆ ಆನ್ ದ ಗ್ರೌಂಡ್, ಅಂಡ್ ದೆನ್ ಕವರ್ ಇಟ್ ವಿತ್ ಡಿಯರ್ ಸ್ಕಿನ್. ಈ ಜಿಂಕೆ ಚರ್ಮ ಹಾಕ್ಬೇಕಂತೆ. ಯಾಕೆ ಜಿಂಕೆ ಚರ್ಮ ಯಾಕೆ ಹಾಕುವಂಥದ್ದು? ಅಲ್ಲಿ ಜಿಂಕೆ ಚರ್ಮ ಹಾಕಿದ್ರೆ ಯಾವುದೇ ಹಾವು ಗೀವು ಯಾವುದು ಬರುವುದಿಲ್ಲ, ಅದಕ್ಕೆ ಹಾಕುವಂಥದ್ದು. ಮತ್ತೆ ಸೀಟ್, ದ ಸೀಟ್ ಶುಡ್ ನೈದರ್ ಟು ಹೈ, ಜಾಸ್ತಿ ಎತ್ತರ ಕೂಡ ಇರಬಾರ್ದು, ಜಾಸ್ತಿ ಟೂ ಲೋ, ತಗ್ಗು ಕೂಡ ಇರಬಾರ್ದು. ಆ್ಯಂಡ್ ಶುಡ್ ಬಿ ಸಿಚುವೇಟೆಡ್ ಇನ್ ದ ಸೇಕ್ರೆಡ್ ಪ್ಲೇಸ್, ಪವಿತ್ರವಾದ ಜಾಗದಲ್ಲಿ ಇರಬೇಕಂತೆ. ಫಸ್ಟ್ ಆಫ್ ಆಲ್ ಕಲಿಯುಗದಲ್ಲಿ ಪವಿತ್ರ ಜಾಗ ಇಲ್ಲ. ಒನ್ ಶುಡ್ ಹೋಲ್ಡ್ ಒನ್ಸ್ ಬಾಡಿ, ಅವನ ದೇಹ, ಮತ್ತೆ ನೆಕ್ ಕುತ್ತಿಗೆ, ಮತ್ತೆ ತಲೆ ಹೆಡ್ ಸ್ಟ್ರೈಟ್ ಲೈನಲ್ಲಿ ಇರಬೇಕಂತೆ. ಮತ್ತೆ ಸ್ಟೇರ್ ಸ್ಟಡಿಲಿ ಅಟ್ ದ ಟಿಪ್ ಆಫ್ ದಿ ನೋಸ್, ಮೂಗಿನ ತುದಿಗೆ ಅವ ನೋಡ್ತಾ ಇರಬೇಕು. Thus the uneducated subdued mind devoid of fear, completely free from sex life, one should meditate upon me. ಈ ರೀತಿ ಮಾಡಬೇಕು. ಇದು ಆಸನ. ಇದು ಯಾರಾದ್ರು ಮಾಡ್ತಾರಾ? ಇಲ್ಲ. ಆಸನ ಕೂಡ ಯಾರು ಮಾಡ್ತಾ ಇಲ್ಲ. ನೆಕ್ಸ್ಟ್ ಪ್ರಾಣಾಯಾಮ, ಪ್ರಾಕ್ಟೀಸಿಂಗ್ ಸ್ಟಾಪಿಂಗ್ ದ ಮೂವ್ಮೆಂಟ್ ಆಫ್ ದಿ ಔಟ್ ಗೋಯಿಂಗ್ ಬ್ರೀತ್ ಇನ್ ಟು ದಿ ಇನ್ಕಮಿಂಗ್. ಎಸ್, ಇದೆಂತಂದ್ರೆ ನೋಡಿ, ಪ್ರಾಣಾಯಾಮ ಯಾರು ಮಾಡ್ತಾರೆ ಅದೆಲ್ಲ ಬೇಸಿಕ್ ಅಂತೆ. ಪ್ರಭುಪಾದ ಹೇಳ್ತಾರೆ, ಹಿಮಾಲಯದಲ್ಲಿ ಯೋಗಿನವರಿದ್ದಾರೆ, ಅವರು ಪ್ರಾಣಾಯಾಮದ ಅಡ್ವಾನ್ಸ್ ಲೆವೆಲ್ ಮಾಡ್ತಾ ಇದ್ದಾರೆ ಅಂತ. ಪ್ರಾಣಾಯಾಮದಲ್ಲಿ ಕೂಡ ಅಡ್ವಾನ್ಸ್ ಲೆವೆಲ್ ಉಂಟು. ಇವರು ಖಾಲಿ ಇನ್ನೇಲ್ ಎಕ್ಸೇಲ್ ಕಪಾಲಭಾತಿ ಅದೆಲ್ಲ ಮಾಡ್ತಾರೆ, ಇದಲ್ಲ, ತುಂಬಾ ಉನ್ನತ ಲೆವೆಲ್ ಉಂಟು, ಅದನ್ನು ಮಾಡ್ತಾ ಇಲ್ಲ. ಯೋಗಿನವರು ಮಾಡ್ತಾರೆ, ಅದು ಕೂಡ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ಪ್ರತ್ಯಾಹಾರ, ಅಂದ್ರೆ ವಿಡ್ರಾಯಿಂಗ್ ಸೆನ್ಸಸ್ ಫ್ರಮ್ ಸೆನ್ಸ್ ಆಬ್ಜೆಕ್ಟ್ಸ್, ಇಂದ್ರಿಯಗಳನ್ನು ಇಂದ್ರಿಯ ವಸ್ತುವಿನ ದೂರ ಇಡುವಂಥದ್ದು. ಇದು ಕೂಡ ಮಾಡ್ತಾ ಇಲ್ಲ ನೋಡಿ. ಹೆಚ್ಚಿನ ಧ್ಯಾನ ಮಾಡುವವರೆಲ್ಲ ಇಂದ್ರಿಯ ಸುಖದಲ್ಲಿ ಆಸಕ್ತಿ ಇರ್ತದೆ ಅವರಿಗೆ. ಮತ್ತೆ ಧಾರಣ, ಧಾರಣ ಅಂದ್ರೆ discipline is mental activity and becomes situated in trance devoid of all material desire is said to be attained yoga. Yes, attained yoga. ಇದಂದ್ರೆ ನಮ್ಮ ಮೈಂಡ್ ಅನ್ನು ಕೃಷ್ಣನಿಗೆ ಆಕಾರ ಉಂಟು, ನಮ್ಮ ಮೈಂಡ್ ಟೋಟಲ್ ಕೃಷ್ಣನ ಆಕಾರದ ಮೇಲೆ ಫಿಕ್ಸ್ ಆಗಿರ್ಬೇಕು. ನೆಕ್ಸ್ಟ್ ಧ್ಯಾನ, ಧ್ಯಾನ ಅಂದ್ರೆ ಅಂತ, ಆಸ್ ಎ ಲಿಂಪ್ ಇನ್ ವಿಂಡ್ಲೆಸ್ ಪ್ಲೇಸ್ ಡಸ್ ನಾಟ್ ವೇವರ್, ಸೊ ದ ಟ್ರಾನ್ಸೆಂಡಲಿಸ್ಟ್ ಹೂಸ್ ಮೈಂಡ್ ಇಸ್ ಕಂಟ್ರೋಲ್ಡ್ ರಿಮೇನ್ಸ್ ಆಲ್ವೇಸ್ ಸ್ಟಡಿ ಇನ್ ಹಿಸ್ ಮೆಡಿಟೇಷನ್ ಆನ್ ದ ಟ್ರಾನ್ಸೆಂಡಲ್ ಸೆಲ್ಫ್. ಅಂದ್ರೆ ಇಂಟೆನ್ಸಿಫೈಡ್ ಧ್ಯಾನ, ಮೆಡಿಟೇಷನ್ ಆನ್ ದಿ ಲಾರ್ಡ್, ಯಾರ ಮೇಲೆ? ಕೃಷ್ಣನ ಮೇಲೆ, ಟೋಟಲಿ ಕೃಷ್ಣ ಮಾತ್ರ, ಇದಕ್ಕೆ ಧ್ಯಾನ ಹೇಳುವಂಥದ್ದು. ಅದು ಧ್ಯಾನ ಮಾಡುವವರದ್ದು ಕೇಳಿ ಯಾರಾದ್ರೂ ಮಾಡ್ತಾರೆ? ಶೂನ್ಯ ಅದು ಇದೆಲ್ಲ ಹೇಳ್ತಾರೆ. ಇಲ್ಲ, ಧ್ಯಾನ ಅಂದ್ರೆ ಟೋಟಲ್ ಕೃಷ್ಣನ ಮೇಲೆ. ವಾಲ್ಮೀಕಿ ಮಹರ್ಷಿ ಕೃಷ್ಣನ ಮೇಲೆ ಮಾಡಿದ್ರು. ನೆಕ್ಸ್ಟ್ ಸಮಾಧಿ, ಸಮಾಧಿ ಅಂದ್ರೆ ಅಂತ, ಒನ್ ಇಸ್ ನೆವರ್ ಶೇಕನ್ ಈವನ್ ಇನ್ ದ ಮಿಡ್ಸ್ ಆಫ್ ದಿ ಗ್ರೇಟೆಸ್ಟ್ ಡಿಫಿಕಲ್ಟಿ, ದಿಸ್ ಇಂಡಿಡ್ ಇಸ್ ಫ್ರೀಡಮ್ ಫ್ರಮ್ ಆಲ್ ಮಿಸರೀಸ್, ಎಸ್, ಫ್ರಮ್ ಮೆಟೀರಿಯಲ್ ಕಾಂಟ್ಯಾಕ್ಟ್. ಅಂದ್ರೆ ಟ್ರಾನ್ಸ್ಗೆ ಹೋಗುವಂಥದ್ದು, ಕಂಪ್ಲೀಟ್ಲಿ ಅಬ್ಸರ್ವ್ ಆಗುವಂಥದ್ದು. ಹೇಗೆಂದ್ರೆ ಶಮಿಕ ಋಷಿ ಪರೀಕ್ಷಿತ್ ಮಹಾರಾಜ ಹಾವನ್ನು ಹಾಕುವಾಗ ಕೂಡ ಕುತ್ತಿಗೆ ಮೇಲೆ ಅವರು ಟೋಟಲ್ ಸಮಾಧಿಯಲ್ಲಿ ಇದ್ರು. ಎಂತಾದ್ರೂ ಕೂಡ ಗೊತ್ತಾಗುದಿಲ್ಲ, ಎಂತಾದ್ರೂ ಕೂಡ ಗೊತ್ತಾಗ, ಟೋಟಲ್ ನಾವು ಕೃಷ್ಣನ ಆ ಪಾದದಲ್ಲಿ ನಾವು ಫಿಕ್ಸ್ ಆಗಿರ್ತೇವೆ. ಇದು ಸಮಾಧಿ. ಹಾಗಾಗಿ ಯಾರು ಕೂಡ ಇದನ್ನು ಮಾಡ್ತಾ ಇಲ್ಲ, ಈ ಅಷ್ಟಾಂಗ ಯೋಗ ಮಾಡ್ತಾ ಇಲ್ಲ. ಪ್ರಭುಪಾದ ಇದನ್ನು ಮಾಡಬೇಕು ಮಾಡುವುದಾದ್ರೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಇದು ಕಲಿಯುಗಕ್ಕೆ ಅಲ್ಲ, ಇದು ಅಷ್ಟಾಂಗ ಯೋಗ ಇರುವಂಥದ್ದು ಸತ್ಯಯೋಗಕ್ಕೆ. ಆದರೆ ಪ್ರಭುಪಾದ ಯಾರಾದ್ರೂ ಈ ರೀತಿ ಮಾಡಿದರೆ ನಾವು ಅವರಿಗೆ ಅಡ್ಡ ಬೀಳ್ತೇವೆ. ಇದನ್ನೆಲ್ಲ ಕೃಷ್ಣ ಹೇಳಿದಾಗೆ ಮಾಡಬೇಕು. ಎಸ್, ಈ ಯೋಗ ವ್ಯವಸ್ಥೆ ಪ್ರಯತ್ನದಲ್ಲಿ ನೀವು ಸಿದ್ಧರಿದ್ದೀರಾ? ಎಸ್, ನಿಮ್ಮಲ್ಲಿ ಈಗ ಪ್ರಶ್ನೆ, ಎಸ್, ಯಾರೆಲ್ಲ ಇದನ್ನು ಮಾಡ್ಲಿಕ್ಕೆ ರೆಡಿ ಇದ್ದೀರಿ? ಅಷ್ಟಾಂಗ ಯೋಗ, ಎಸ್, ಯಾರಾದ್ರೂ ಸಿದ್ಧರಿದ್ದೀರಾ? ಹಾ, ಎಸ್, ಅನ್ಮ್ಯೂಟ್ ಆಗಿದೆ, ದಯವಿಟ್ಟು ಯಾರೆಲ್ಲ ಮಾಡ್ಲಿಕ್ಕೆ ಸಿದ್ಧರಿದ್ದೀರಿ ಹೇಳ್ಬೋದು. ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ, ಅನ್ಮ್ಯೂಟ್ ಆಗಿದೆ. ಎಸ್, ಯಾರೆಲ್ಲ ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಯಾರಾದ್ರು ಎಸ್ ಮಾತಾಡ್ಬೋದು, ದಯವಿಟ್ಟು. ಹರೇ ಕೃಷ್ಣ, ಯಾರಾದ್ರು ಎಸ್ ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಹರೇ ಕೃಷ್ಣ, ಮಾತಾಡಿ. ಎಸ್, ಚೇತನ್ ಅವ್ರು ಹೇಳಿ. ಯಾಕಂದ್ರೆ ಇದು ಸತ್ಯಯುಗ ಅಲ್ವಲ್ಲ ಸ್ವಾಮೀಜಿ, ಹಾಗಾಗಿ ಆಗಲ್ಲ. ಓಕೆ, ಮಾಡ್ಲಿಕ್ಕೆ ಸಿದ್ಧ ಸತ್ಯಯುಗಕ್ಕೆ. ಓಕೆ, ಎಸ್, ಬೇರೆಯವರು ಯಾರಾದ್ರು ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಎಸ್, ದಯವಿಟ್ಟು ಹೇಳಿ, ಯಾರು ಸಿದ್ಧರಿದ್ದೀರಾ?
ಮಾಡ್ಲಕ್ ಆಗಲ್ಲ ಗುರುಜಿ. ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಮನೆಗೆ ಎಲ್ಲ ಡಿಸ್ಟರ್ಬೆನ್ಸ್ ಇರ್ತವೆ. ಓಕೆ ಯಾರು ಇಲ್ಲ ಆಗ ಸಿದ್ಧ? ಎಸ್, ಯಾರಾದ್ರು ಸಿದ್ಧರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರು ಮಾಡ್ಲಿಕ್ಕೆ ಸಿದ್ಧರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರು ಮಾಡ್ಲಿಕ್ಕೆ ಇಚ್ಛೆ ಉಂಟು ಅಷ್ಟಾಂಗ ಯೋಗ? ಎಸ್, ಯಾರಾದ್ರೂ ಮಾಡ್ಲಿಕ್ಕೆ ಸಿದ್ಧರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರಿಗೂ ಇಚ್ಛೆ ಇಲ್ಲ? ಓಕೆ, ಹಾಗೆ ನಾವು ಈಗ ಹೋಗುವ. ಓಕೆ, ಈ ವ್ಯವಸಾಯ ಪ್ರಯತ್ನ ನೀವು ಸಿದ್ಧರಿದ್ದೀರಾ. ಈಗ ನಾವು ಅರ್ಜುನ ನೋಡುವ. ಅರ್ಜುನ ಎಂತ ಹೇಳ್ತಿದ್ದಾನೆ ಅಂತ ನೋಡಿ. ಅರ್ಜುನ ಮಾಮೂಲಿ ಜನ ಅಲ್ಲ. ಅರ್ಜುನ ತುಂಬ ಸಮಯ ಕಾಡಲಿದ್ದ. ಹಾಗಾಗಿ ಇದನ್ನು ಧ್ಯಾನವನ್ನು, ಅಷ್ಟಾಂಗ ಯೋಗವನ್ನು ಕಾಡಲ್ಲಿ ಯಾರು ತುಂಬ ಸಮಯ ಇದ್ದಾರೆ ಅವ್ರ ಹತ್ರ ನಾವು ಕೇಳಬೇಕು. ಯಾಕೆಂದರೆ ಅವನ ಎಜುಕೇಷನ್, ಗುರುಕುಲ ಎಜುಕೇಷನ್ ಕಾಡಲ್ಲಿ ಆಯಿತು. ಮತ್ತು ವಾಪಸ್ ಕಾಡಿಗೆ ಹೋಗ್ಲಿಕ್ಕೆ ಬಂತು ಅವನಿಗೆ. ಇನ್ನೊಮ್ಮೆ ತುಂಬ ಸಮಯ ಕಾಡಲಿ ಗೊತ್ತುಂಟು ಅವನಿಗೆ. ಮತ್ತು ಮಾಮೂಲಿ ಜನ ಅಲ್ಲ ನೋಡಿ. ಇದು ಶಿವನೊಟ್ಟಿಗೆ ಗೆದ್ದು ಅವನಿಗೆ ಪಶುಪತಾಸ್ತ್ರ ಸಿಕ್ಕಿದೆ. ಮತ್ತು ಇದು ಸತ್ಯಯುಗದಲ್ಲಿ ನರನಾರಾಯಣ ಋಷಿ. ಇದು ನಾರಾಯಣ ಅಂದರೆ ಕೃಷ್ಣ, ನರ ಅಂದರೆ ಅರ್ಜುನ. ಅಂದರೆ ನಿತ್ಯ ಸಂಗತಿ. ಯಾವಾಗಲೂ ಕೃಷ್ಣ ಬರ್ತಾನೆ ಆಗ ಅರ್ಜುನ ಕೂಡ ಬರ್ತಾನೆ. ಇಟರ್ನಲ್ ಅಸೋಸಿಯೇಟ್. ಅವ ಎಂತ ಹೇಳ್ತಿದ್ದ ನೋಡುವ. ಎಸ್, ಒಂದು ನಿಮಿಷ. ಎಸ್, ಚಂಚಲಮೀ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಂ ನಿಗ್ರಹ ಮನ್ಯೇ ವಾಯುರಿವ ಸುದುಷ್ಕರಾಂ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಬುಕ್ಷಿತವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸೋಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಎಂತ ಹೇಳ್ತಾನೆವ? ನನಗೆ ಆಗುವುದಿಲ್ಲ, ಈ ಅಷ್ಟಾಂಗ ಯೋಗ ನನಗೆ ಆಗುವುದಿಲ್ಲ. ಮನಸ್ಸು ಚಂಚಲವಾದದ್ದು, ಪ್ರಬುಕ್ಷಿತವಾದದ್ದು, ಹಠಮಾರಿ ಬಲವಾದದ್ದು. ಗಾಳಿಯನ್ನು ಬೇಗ ನಿಯಂತ್ರಿಸುವುದು ಈ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಕೃಷ್ಣ ನನಗೆ ಅಷ್ಟಾಂಗ ಯೋಗ ಆಗುವುದಿಲ್ಲ. ಅವ ಒಪ್ತಾನೆ. ಮತ್ತು ನಮಗೆ ಆಗ್ತದ? ನಾವು ಕಾಡಲ್ಲಿ ಇದ್ದೇ ಗೊತ್ತಿಲ್ಲ ನಮಗೆ, ನಾವು ಸಿಟಿಯಲ್ಲಿ ಇದ್ದವರು. ಹಾಗೆ ಅರ್ಜುನನಿಗೆ ಆಗುವುದಿಲ್ಲ, ನಾವು ಕೂಡ ಒಪ್ಬೇಕು, ನಮ್ಗೆ ಕೂಡ ಆಗುವುದಿಲ್ಲ. ಎಸ್, ಭಗವಂತ ಎಂತ ಹೇಳ್ತಾನೆ ನೋಡುವ. ಶ್ರೀಕೃಷ್ಣನ ಹೀಗೆ ಹೇಳಿದನು, ಮಹಾಬಾಹುವೆ, ಕುಂತಿಯ ಮಗನು ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ನೋಡಿ, ಈಗ ನಾವು ಒಳ್ಳೆ ಒಂದು ಅಭ್ಯಾಸ ಮಾಡಿ ಭಕ್ತಿ ಸೇವೆಯಲ್ಲಿ ಮಾಡಿದರೆ ಮತ್ತೆ ನಮಗೆ ನಿಗ್ರಹಿಸಬಹುದು. ಮನಸ್ಸು ಇಲ್ಲದ ಕಷ್ಟ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಯಾರಿಗೆ ಮನಸ್ಸನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಇಲ್ಲ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಪ್ರಯತ್ನ ಪಟ್ಟರೆ ಆಗ್ತದೆ. ಇದು ನನ್ನ ಅಭಿಪ್ರಾಯ. ಹಾಗಾಗಿ ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ ಮನಸ್ಸನ್ನು ನಿಗ್ರಹದಲ್ಲಿ ಇಡಲಿಕ್ಕೆ. ನೋಡಿ, ಮನಸ್ಸು ಶತ್ರು ಅಥವಾ ಮಿತ್ರ. ಎಸ್, ಶ್ಲೋಕ 6. ಬಂಧುರ್ ಆತ್ಮನಸ್ತಸ್ಯ ಏನಾತ್ಮ ಏವಾತ್ಮನ ಜಿತ ಅನಾತ್ಮನಸ್ತು ಶತ್ರುತ್ವೇ ವರ್ತತೆ ಆತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗ್ತದೆ. ನೋಡಿ, ಮನಸ್ಸನ್ನು ನಾವು ಶತ್ರು ಮಾಡಬಾರ್ದು, ಮಿತ್ರ. ಹೇಗೆ? ಕೃಷ್ಣ ಪ್ರಜ್ಞೆಯಿಂದ ಎಂತ ಆಗ್ತದೆ? ಮನಸ್ಸು ನಮ್ಮ ಮಿತ್ರ ಆಗ್ತದೆ. ಹೇಗೆಂದ್ರೆ ನೋಡಿ, ಶುದ್ಧ ಭಕ್ತರು, ಈಗ ನಾವು ಟೇಬಲಲ್ಲಿ ಗ್ಲಾಸ್ ಇಡ್ತೇವೆ, ನೀರಿಡಲಿಕ್ಕೆ ನಾವು ಈಗ ಟೇಬಲ್ ಇಡ್ತೇವೆ. ಅದೇ ರೀತಿ ಶುದ್ಧ ಭಕ್ತರ ಮನಸ್ಸನ್ನು ಅವರು ಟೋಟಲ್ ಅವರ ಕಂಟ್ರೋಲ್ ಉಂಟು. ನಮ್ದು ಹಾಗೆಲ್ಲ. ನಮ್ದು ನಾವು ಮನಸ್ಸು ಹೇಳಿದಾಗ ಕೇಳುವಂಥದ್ದು. ಮನಸ್ಸು ಅದು ಬೇಕು, ಇದು ಬೇಕು, ಇದು ಬೇಕು. ಅದು ಶುದ್ಧ ಭಕ್ತರಾಗೆಲ್ಲ. ಅವರು ಹೇಳಿದಾಗ ಮನಸ್ಸು ಕೇಳ್ತದೆ, ಅದು ಮಿತ್ರ. ಆದರೆ ನಮ್ಮ ಕೇಸಲ್ಲಿ ಅದು ಶತ್ರು. ಮನಸ್ಸು ನಮ್ಮನ್ನು ಹ್ಯಾರಾಸ್ ಮಾಡ್ತದೆ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಕೃಷ್ಣ ಪ್ರಜ್ಞೆಯಿಂದ ಎಂತ ಆಗ್ತದೆ? ಮನಸ್ಸು ಮಿತ್ರ ಆಗ್ತದೆ. ಎಸ್, ಶ್ಲೋಕ 37. ಅರ್ಜುನ ಉವಾಚ ಅಯತಿ ಶ್ರದ್ಧಯ ಉಪೇತ್ಯ ಯೋಗ ಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ
ಕಾಮ್ ಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲ ಆದ ವ್ಯಕ್ತಿಯು ಗಮ್ಯಸ್ಥಾನ ಯಾವುದು? ನೋಡಿ, ಈಗ ನಾವು ಭಕ್ತಿ ಮಾಡ್ತಾ ಇದ್ದೇವೆ, ವಿಫಲ ಆದ್ರೆ ಎಂತ? ವಿಫಲ ಆದ್ರೆ ಎಂತ? ಎಸ್, ಇದಕ್ಕೆ ಉತ್ತರ ಪ್ರಾಪ್ಯ ಪುಣ್ಯ ಕೃತಂ ಲೋಕಾನ್ ಉಸ್ತೀವ ಶಾಶ್ವತೀಯ ಸಮಃ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮನ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಎಂತಾಗ್ತದೆ? ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷ ಅನಂತರ ಧರ್ಮಾತ್ಮನ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಶುಚಿನಾಂ ಶ್ರೀಮತಾಂ ಘೇ. ಶುಚಿನಾಮ ಅಂದ್ರೆ ಬ್ರಾಹ್ಮಣ, ಶ್ರೀಮತಾಮ ಅಂದ್ರೆ ವೈಶ್ಯ ಫ್ಯಾಮಿಲಿ. ಈಗ ಹೇಗಂದ್ರೆ ನಾವು ಸ್ವಲ್ಪ ಮಾಡಿ ಸತ್ರೆ ನೆಕ್ಸ್ಟ್ ಲೈಫಲ್ಲಿ ನಮಗೆ ಒಂದು ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಇಲ್ಲದ್ರೆ ವೈಶ್ಯ ಫ್ಯಾಮಿಲಿ ಜನ್ಮ ಸಿಗ್ತದೆ, ಲಾಸ್ ಇಲ್ಲ. ಎಸ್. ಮತ್ತೆ ತುಂಬಾ ಮಾಡಿ ಸತ್ರೆ ಎಂತ ಆಗ್ತದೆ? ಹತ್ವಾ ಯೋಗಿನಾಂ ಏವ ಕುಲೆ ಭವತಿ ಧೀಮತಾಂ ಏಥದಿ ದುರ್ಲಭತರಂ ಲೋಕೆ ಜನ್ಮಯತ್ ಇದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲ ಆಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ತುಂಬಾ ಮಾಡಿ ನಾವು ಸತ್ರೆ, ನಾವು ಅಲ್ಲಿ ನಮ್ದು ಬ್ರೇಕ್ ಆದ್ರೆ ಭಕ್ತಿ ಎಂತಾಗ್ತದೆ? ನೆಕ್ಸ್ಟ್ ಲೈಫಲ್ಲಿ ವೈಷ್ಣವ ಫ್ಯಾಮಿಲಿ ಜನ್ಮ ಸಿಗ್ತದಂತೆ. ವೈಷ್ಣವ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಕೃಷ್ಣನ ಸೀರಿಯಸ್ ಭಕ್ತರು. ಆ ಲೈಫಲ್ಲಿ ಸಿಗ್ತದಂತೆ. ನಿಶ್ಚಯವಾಗಿ ಈ ಜಗತ್ತಿನಲ್ಲಿ ಇಂಥ ಜನ್ಮ ದುರ್ಲಭತರವಾದದ್ದು. ಇದು ತುಂಬಾ ರೇರ್ ಅಂತ ಇಂಥ ಜನ್ಮ ಸಿಗುವಂಥದ್ದು. ಹಾಗಾಗಿ ಲಾಸ್ ಇಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಸ್ವಲ್ಪ ಮಾಡಿ ಸತ್ರೆ ಎಂತಾಗ್ತದೆ? ಶುಚಿನಾಂ ಶ್ರೀಮತಾಂ, ಬ್ರಾಹ್ಮಣ ಫ್ಯಾಮಿಲಿ ಇಲ್ಲದ್ರೆ ವೈಶ್ಯ ಫ್ಯಾಮಿಲಿಯಲ್ಲಿ. ತುಂಬ ಮಾಡಿ ಸತ್ರೆ ವೈಷ್ಣವ ಫ್ಯಾಮಿಲಿಯಲ್ಲಿ. ಹಾಗಾಗಿ ಲಾಸ್ ಇಲ್ಲ, ಲಾಭವೇ. ಶ್ರೇಷ್ಠ ಯೋಗಿ ಯಾರು? ನಾರದ ಮುನಿ. ಯಾಕೆ ನಾರದ ಮುನಿಯನ್ನು ಶ್ರೇಷ್ಠ ಯೋಗಿ ಹೇಳ್ತಾರೆ? ಯಾಕೆಂದ್ರೆ ನಾರದ ಮುನಿ ಯಾರಿಗೆಲ್ಲ ಪ್ರಚಾರ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗುವಂತ. ಈಗ ಎಕ್ಸಾಂಪಲ್ ಧ್ರುವ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಮತ್ತೆ ವೇದವ್ಯಾಸರು, ಮತ್ತೆ ಮೃಗಾರಿ, ಚಿತ್ರಕೇತು, ದಕ್ಷನ ಮಕ್ಕಳು, ಯಾರಿಗೆಲ್ಲ ಬ್ರೀಚ್ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗುವಂಥದ್ದು. ಹಾಗಾಗಿ ಮಾಮೂಲಿ ಜನ ಅಲ್ಲ ನಾರದ ಮುನಿ. ಕೃಷ್ಣ ಶಕ್ತಿ ಬಿನ ನಾ ಹೋಗಿ ಪರಿವರ್ತನೆ, ಅಷ್ಟು ಕೃಷ್ಣ ಶಕ್ತಿ ನಾರದ ಮುನಿ ಹತ್ರ ತುಂಬಾ ಅಂದ್ರೆ ತುಂಬಾ. ಹಾಗಾಗಿ ಶ್ರೇಷ್ಠ ಯೋಗಿ ಯಾರು? ನಾರದ ಮುನಿ. ನಾರದ ಮುನಿ ಹೇಗೆ ಅಂದ್ರೆ ಯಾವ ಜಾಗ ಕೂಡ ಹೋಗ್ಬೋದಂತೆ. ಈ ಕೃಷ್ಣನಿಗೆ ಯಾವ ಕಡೆ ಕೂಡ ಹೋಗ್ಬೋದು, ಯಾವ ಬ್ರಹ್ಮಾಂಡ ಯಾವ ಕಡೆ ಕೂಡ ಹೋಗ್ಬೋದು. ಅದೇ ರೀತಿ ನಾರದ ಮುನಿ ಕೂಡ ಎಲ್ಲಿ ಕೂಡ ಹೋಗ್ಬೋದು, ಅವರಿಗೆ ಸಂಚಾರ ಮಾಡ್ಬೋದು. ಈ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ, ಭಕ್ತಿ ಯೋಗ. ನೋಡಿ, ಇದೆಲ್ಲ ಸ್ಟೆಪ್ಸ್, ಲ್ಯಾಡರ್. ಆದ್ರೆ ಟಾಪ್ ಅಲ್ಲಿ ಯಾವ್ದು ಇರುವುದು? ಭಕ್ತಿ ಯೋಗ. ಹಾಗೆ ಕರ್ಮಯೋಗದಿಂದ, ಜ್ಞಾನಯೋಗದಿಂದ, ಅಷ್ಟಾಂಗದಿಂದ ನಾವು ಕಡೆಗೆ ಭಕ್ತಿ ಯೋಗಕ್ಕೆ ಬರ್ಲಿಕ್ಕೆ ಇದೆಲ್ಲ ನಮ್ಮನ್ನು ಅಂದ್ರೆ ಹತ್ತಿರ ಮಾಡ್ತದೆ. ಎಸ್. ಶ್ಲೋಕ 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಾಮೇ ಯುಕ್ತಾತ್ಮ ಮತಃ. ಯಾರು ಸದಾ ನನ್ನಲ್ಲಿ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗಿಗಳ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ನೋಡಿ, ಶ್ರೇಷ್ಠ ಯೋಗಿ ಯಾರು? ಸದಾ ನನ್ನಲ್ಲಿ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು. ಈಗ ನಾರದ ಮುನಿ ಯಾಕೆ? ಯಾವಾಗಲೂ ಕೃಷ್ಣನ ಸ್ಮರಣೆ, ಸತತ ಕೀರ್ತಯಂತೋ ಮಾಂ. ಯಾವಾಗ ನೋಡಿದಾದೆ ಮನ್ಮನ ಕೃಷ್ಣನ ಚಿಂತಿಸು, ಮದ್ಭಕ್ತೋ ಕೃಷ್ಣನ ಭಕ್ತ. ಕೃಷ್ಣ ಹೇಳ್ತಾನೆ ಮನ್ಮನ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕಾರ. ಅದೇ ರೀತಿ ಇವರು ನಾರದ ಮುನಿ ಅಂತ ಸತತ ಕೀರ್ತಯಂತ, ಪ್ರತಿ ಅಂದ್ರೆ ಯಾವಾಗ ನೋಡುದು ಕೃಷ್ಣನ ಕೀರ್ತನೆ ಮಾಡ್ತಾ ಇರ್ತಾರೆ. ತನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗಿಗಳ ಯೋಗದಲ್ಲಿ ನನ್ನೊಂದಿಗೆ ಅತ್ಯಂತ ಆತ್ಮೀಯ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ನೋಡಿ, ಕೃಷ್ಣ ಹೇಳ್ತಾನೆ, ನನ್ನ ಅಭಿಪ್ರಾಯ. ನಾವು ಹೇಳುವುದಲ್ಲ, ಕೃಷ್ಣ ಹೇಳುವಂಥದ್ದು. ಹಾಗಾಗಿ ಇವನೇ ಶ್ರೇಷ್ಠ ಯೋಗಿ. ಯಾವಾಗ ಯಾವ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸ್ಮರಣೆ ಹೇಳ್ತಾನೆ ಅವನೇ ನಿಜವಾದ ಯೋಗಿ. ಈಗ ಯೋಗ ಆಧ್ಯಾತ್ಮಿಕ ಅಭ್ಯಾಸ. ಈಗ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಯೋಗಾಭ್ಯಾಸಗಳುಂಟು. ಈಗ ಅದು ಶ್ರೀಮದ್ ಭಾಗವತಮಲ್ಲಿ 12ನೇ ಸ್ಕಂದ 3ನೇ ಅಧ್ಯಾಯ 52ನೇ ಶ್ಲೋಕ. ಕೃತೆ ಯಜ್ಞಾಯತೋ ವಿಷ್ಣು ತ್ರೇತಾಯಂ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಂ
ಕಲೌ ತದ್ದಾರಿ ಕೀರ್ತನಾತ್. ಸತ್ಯಯುಗದಲ್ಲಿ ಭಗವಾನ್ ವಿಷ್ಣು ಮೇಲೆ ಧ್ಯಾನ. ಈಗ ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ರು. ಮತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳ್ತಾ ಇದ್ರು. ಮತ್ತೆ ಸತ್ಯಯುಗದಲ್ಲಿ ಕಾಡುಗಳೇ ಇತ್ತು. ಈಗ ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಅವರಿಗೆ ಮತ್ತೆ ಕೃಷ್ಣನ ದರ್ಶನ ಆಯಿತು. ಹಾಗಾಗಿ ಧ್ಯಾನ ಅಂದ್ರೆ ಸತ್ಯಯುಗ. ಈಗ ನಮ್ದು ಇರುವಂಥದ್ದು 100 ವರ್ಷ, ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಧ್ಯಾನ ಅಂದ್ರೆ ಅಷ್ಟು ಬೇಕು, ಮತ್ತೆ ಕಾಡುಗಳು ಬೇಕು. ಮತ್ತೆ ನಾವು ಹೀಗೆ ಹೇಳಿದಾಗೆ ಅಷ್ಟಾಂಗಯುಗ ಪ್ರೊಸೆಸ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ತ್ರೇತಾಯುಗ. ತ್ರೇತಾಯುಗದಲ್ಲಿ 10,000 ವರ್ಷ. ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗ 10,000 ವರ್ಷ. ತ್ರೇತಾಯುಗದಲ್ಲಿ ಎಂತ ಯಜ್ಞ. ಈಗ ಎಲ್ಲರೂ ಹೇಳ್ತಾರೆ ನಾವು ಕೂಡ ಯಜ್ಞ ಮಾಡಿದ್ದೇವೆ. ಇಲ್ಲ ಸರ್, ಯಜ್ಞ ಅಂದ್ರೆ ಮ್ಯಾಚ್ ಬಾಕ್ಸ್ ಅಲ್ಲಿ ಲೈಟ್ ಮಾಡೋದಲ್ಲ, ಬೆಂಕಿ ಅಂತ ತರೋದು. ಮಂತ್ರದಿಂದ ಯಾರೋ ತರ್ತಾರ ಮಂತ್ರದಿಂದ ಬೆಂಕಿ? ಇಲ್ಲ. ತ್ರೇತಾಯುಗದಲ್ಲಿ ಮಂತ್ರದಿಂದ ಬೆಂಕಿ ತರ್ತಾ ಇದ್ರು. ಮತ್ತೆ ಆ ಬೆಂಕಿಗೆ ಹಸುವನ್ನು ಆಹುತಿ ಮಾಡಿದ್ರೆ ಇಮಿಡಿಯೇಟ್ ಮನುಷ್ಯ ರೂಪ ಬರ್ತಾ ಇತ್ತಂತೆ. ಯಾರಿಗದು ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಮಂತ್ರದಿಂದ ಬೆಂಕಿ ಅಂತಂದ್ರೆ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಹಸುವನ್ನು ಹಾಕುವಾಗ ನೆಕ್ಸ್ಟ್ ಅದು ಮನುಷ್ಯ ಜನ್ಮ ಬರ್ತದೆ. ಮತ್ತೆ ಆ ಯಾಗಕ್ಕೆ ಬ್ಯಾರಲ್ ಗಟ್ಲೆ ಗೀ ಬೇಕು. ಈಗ ಫಸ್ಟ್ ಆಫ್ ಆಲ್ ಹಸುವನ್ನು ಕಡಿತಾ ಇದ್ದಾರೆ, ಗೀ ಎಲ್ಲಿ ಸಿಗುವಂಥದ್ದು? ಬ್ಯಾರಲ್ ಗಟ್ಲೆ. ಮತ್ತೆ ಬಂಗಾರ ತಟ್ಟೆಯಲ್ಲಿ ಆಹುತಿ ಮಾಡಬೇಕು. ಬಂಗಾರ ಎಲ್ಲಿ ಉಂಟು ಈಗ? ಇಲ್ಲ. ಹಾಗಾಗಿ ಯಜ್ಞ ಅಂದ್ರೆ ತ್ರೇತಾಯುಗ. ಈ ಸತ್ಯಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000, ದ್ವಾಪರ ಯುಗದಲ್ಲಿ ಅರ್ಚನಾ. ದ್ವಾಪರ ಯುಗದಲ್ಲಿ 1,000 ವರ್ಷ ಬಂತು. ಅರ್ಚನಾ ಅಂದ್ರೆ ಎಂತ? ಅರ್ಚನಾ ಅಂದ್ರೆ ಪೂಜೆ ಮಾಡುವಂಥದ್ದು. ಈಗ ನಾವು ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ. ಇಲ್ಲ ಸರ್, ಪೂಜೆ ಅಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನ, 1,00,000 ಎಕರಲ್ಲಿ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಅರ್ಧ ಗಂಟೆಗೆ ಪೂಜೆ, ಅರ್ಧ ಗಂಟೆಗೆ ನೈವೇದ್ಯ ಭಗವಂತನಿಗೆ, ಸೇವೆಗೆ 1,00,000 ಜನ ಭಗವಂತನ ಸೇವೆಗೆ. ಇದು ದ್ವಾಪರ ಯುಗದಲ್ಲಿ. ಈಗ ಫಸ್ಟ್ ಆಫ್ ಆಲ್ ನಾವು ಬ್ಯುಸಿ. ನಾವು ಬೆಳಿಗ್ಗೆ ಒಂದು ಪೂಜೆ ಮಾಡ್ತೇವೆ, ರಾತ್ರಿ ಒಂದು ಬಂದು ಪೂಜೆ ಮಾಡ್ತೇವೆ. ನಮಗೆ ಅದೇ ಅಂದರೆ ಆಗೋದಿಲ್ಲ. ನಮಗೆ ನಾವು ಕೆಲಸ ಮಾಡೋದಲ್ಲ, ಕೆಲಸ ಮಾಡೋ ನಮ್ಗೆ ಎಲ್ಲಿ ಟೈಮ್ ಇರ್ತದೆ? ಬೆಳಿಗ್ಗೆ ಒಂದು ದೇವರಿಗೆ ನೈವೇದ್ಯ ಕೊಡ್ತೇವೆ, ಸಂಜೆ ಒಂದು ಕೊಡ್ತೇವೆ ಅಷ್ಟೇ. ಆದರೆ ದ್ವಾಪರ ಯುಗದಲ್ಲಿ ಅಂತ ಅಂದರೆ ಅರ್ಧ ಗಂಟೆಗೆ ದೇವರಿಗೆ ಪೂಜೆ, ಭಗವಂತನಿಗೆ. ಅದು ಕೂಡ ಪೂಜೆ ಅಂತ ದೊಡ್ಡ ದೊಡ್ಡ ಪೂಜೆ, ತುಂಬ ನೈವೇದ್ಯ ಕೊಡುವಂಥದ್ದು. ನೀವು ಜಗನ್ನಾಥಪುರಿಯಲ್ಲಿ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಇದು ದ್ವಾಪರ ಯುಗದಲ್ಲಿ 1,000 ವರ್ಷ ಆಯಿತು. ನೆಕ್ಸ್ಟ್ ಬರುವಂಥದ್ದು ಕಲಿಯುಗ. ಕಲಿಯುಗದಲ್ಲಿ ಎಂತಾಯಿತು? 100 ವರ್ಷ ಆಯಿತು. 1,100 ಭಗವಂತನ ಪವಿತ್ರ ನಾಮಗಳು ಜಪಿಸುವುದು ಕಲಿಯುಗಕ್ಕೆ. ಹಾಗಾಗಿ ಯುಗ ಧರ್ಮ ಪ್ರಕಾರ ಕಲಿಯುಗಕ್ಕೆ ಈ ಹರಿನಾಮ ಸಂಕೀರ್ತನ. ನಾವೆಂತ ಮಾಡ್ತಿದ್ದೇವೆ ಅದು ಯುಗ ಧರ್ಮ. ಕಲಿಯುಗದು ಯುಗ ಧರ್ಮ. ಲಿಫ್ಟ್ ಮತ್ತೆ ಮೆಟ್ಟಿಲು. ಈಗ ಹರಿನಾಮ ಸಂಕೀರ್ತನ ಲಿಫ್ಟ್. ನೀವೀಗ ನಾವು ಧ್ಯಾನ ಮಾಡ್ತೇವೆ, ಯಜ್ಞ ಮಾಡ್ತೇವೆ, ಅರ್ಚನೆ ಮಾಡ್ತೇವೆ, ಅದು ಮೆಟ್ಟಿಲು. ಈಗ ದೊಡ್ಡ 100 ಫ್ಲೋರ್ ಬಿಲ್ಡಿಂಗ್ಗೆ ಮೆಟ್ಟಿಲಲ್ಲಿ ನೀವು ಎಷ್ಟು ತನಕ ಹೋಗ್ಬೋದು? ನಿಮ್ಗೆ ಸಾಕಾಗ್ತದೆ. ಅದು ಲಿಫ್ಟಲ್ಲಿ ಫಾಸ್ಟ್ 2 ನಿಮಿಷದಲ್ಲಿ ಹೋಗ್ಬೋದು. ಮಂತ್ರ ಎಂದರೇನು? ಮನ್ ಪ್ಲಸ್ ತ್ರ, ಮನಸ್ಸು ಬಿಡುಗಡೆ. ಈಗ ಜಪ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಾವು ಕೇಳುವಷ್ಟು ಜೋರಾಗಿ ಜಪ ಮಾಡುವಂಥದ್ದು. ಈ ಜಪ ಮಾಡಿ 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 ನಾವು ಪ್ಯೂರ್ ಆಗ್ತೇವೆ. ಪ್ಯೂರಿಟಿ ಇಸ್ ದ ಫೋರ್ಸ್, ಪ್ರಭುಪಾದ ಹೇಳಿದ್ದಾರೆ. ಸಂಕೀರ್ತನ ಅಂದ್ರೆ ಜಪ ಅಂದ್ರೆ ಒಬ್ಬನೇ ಮಾಡುವಂಥದ್ದು. ಸಂಕೀರ್ತನ ಅಂದ್ರೆ ಮಿನಿಮಮ್ 2 ಜನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಸ್, ಇದು ನಾವು ಹೇಳುವುದಲ್ಲ, ಇದು ಧರ್ಮಗ್ರಂಥಗಳ ಉಲ್ಲೇಖಗಳು. ಭಗವಂತ ಪವಿತ್ರ ನಾಮವನ್ನು ಜಪಿಸುವುದು ಎಲ್ಲ ಶಾಸ್ತ್ರದಲ್ಲಿ ಉಂಟು. ಈಗ ನಿಮ್ಗೆ ಒಂದೊಂದು ಕೊಟೇಶನ್ ಕೊಡ್ತೇವೆ. ಎಸ್, ಧರ್ಮಗ್ರಂಥ ಉಲ್ಲೇಖ. ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸಬೇಕು. ಇದು ನಾರಾಯಣ ಸಂಹಿತದಲ್ಲಿ ಉಂಟು. ಇದು ಕಲಿ ಸಂದರ್ಶನ ಉಪನಿಷತ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶತ ನಾಮನಂ ಕಲಿ ಕಲ್ಮಶನಾಶನಂ ನಾಥಾ ಪರತರ ಉಪಾಯ ಸರ್ವ ವೇದೇಶು ಜೀಯತೆ. ಅಂದ್ರೆ ಈ 16 ಮಂತ್ರಗಳು
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಈ 16 ಷೋಡಶಕ ನಾಮ ಅಂದ್ರೆ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ. ನಾಥ ಪರತರ ಬೇರೆ ಯಾವುದು ಉಪಾಯವಿಲ್ಲ. ಸರ್ವ ವೇದ ಶುದ್ಧಿಯ ಅಂದ್ರೆ ಎಲ್ಲ ವೇದಗಳು ಇದನ್ನು ಹೇಳ್ತಾ ಉಂಟು. ಹಾಗಾಗಿ ನಾವು ಇದನ್ನು ಮಾಡಬೇಕು. ಮತ್ತೆ ಇದು ಚೈತನ್ಯ ಚರಿತಾಮೃತ ಆದಿಯಲ್ಲಿ ಕಲಾ ಮತ್ತು ಕಪಟ ಈ ಯುಗದಲ್ಲಿ ಬಿಡುಗಡೆ ಏಕೈಕ ಮಾರ್ಗವೆಂದರೆ ಭಗವಂತ ಪವಿತ್ರ ಹೆಸರನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಅಂದ್ರೆ ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಗತಿರನ್ಯ. ಅಂದ್ರೆ ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಇಂಪಾರ್ಟೆಂಟ್, 3 ಬಾರಿ ಹೇಳಿದ್ದಾರೆ ವೇದವ್ಯಾಸರು. ಎಂತ? ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಹರಿನಾಮವೇ ದಾಸರು ಹೇಳುವಂಥದ್ದು. ಚಂದ ಅದ ನಂಬಿಕೋ ಕಂದ ಹರಿನಾಮವೇ. ವೇದವ್ಯಾಸರು ಕೂಡ ಹೇಳುವುದು ಅದೇ. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಹರಿನಾಮ 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 ಏವ ಕೇವಲ ಕಲೋ ನಾಸ್ತಿ ಏವ ನಾಸ್ತಿ ಗತಿರನ್ಯ. ಹಾಗಾಗಿ 3 ಸತಿ ಹೇಳಿದ ಹಾಗೆ ತುಂಬಾ ಇಂಪಾರ್ಟೆಂಟ್ ಇದು. ಎಸ್, ಈ ಶ್ಲೋಕ ಅಂತ ಶ್ರೀಮದ್ ಭಾಗವತಂ 12ನೇ ಸ್ಕಂದ 3ನೇ ಅಧ್ಯಾಯ 51ನೇ ಶ್ಲೋಕ. ಕಲೋ ದೋಷ ನಿಧೇ ರಾಜಂ ಅಸ್ತಿ ಏಕ ಮಹಾಗುಣ ಕೀರ್ತನ ದೇವಸ ಮುಕ್ತ ಸಂಘ ಪರಂ ರಜೆ. ಅಂದ್ರೆ ದೋಷಗಳನ್ನು ತುಂಬಿ ಹೋದ ಕಡಲಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದು ಅಷ್ಟರಲ್ಲೇ ವ್ಯಕ್ತಿಯು ಮುಕ್ತಿ ಪಡೆಯುವುದು. ಕಲೋ ದೋಷ ನಿಧೇ ರಾಜನ್, ಕಲಿಯುಗದಲ್ಲಿ ಫುಲ್ ಫಾಲ್ಸ್ ಅಂತೆ. ಅಸ್ತಿ ಏಕ ಮಹಾಗುಣ, ಒಂದು ಒಳ್ಳೆ ಗುಣ ಉಂಟು. ಎಂತ? ಕೀರ್ತನಾ ದೇವಸ್ಯ, ಕೀರ್ತನೆಯಿಂದ ನಾವು ಮುಕ್ತರಾಗಬಹುದು. ಜಸ್ಟ್ ಕೀರ್ತನೆಯಿಂದ. ನಿಮ್ಗೆಲ್ಲರಿಗೂ ಗೊತ್ತುಂಟು, ಉಡುಪಿಯಲ್ಲಿ ಈ ಎಂತಾಯ್ತು? ಕನಕದಾಸರು ಅವರ ಕೀರ್ತನೆಯಿಂದ ಎಂತಾಯ್ತು? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನ್ನು ತೆರೆದು. ಕೀರ್ತನೆ ಮಾಡಿದ್ರು ಹೊರಗೆ, ಅವರನ್ನು ಒಳಗೆ ಬಿಡಲಿಲ್ಲ, ದೇವಸ್ಥಾನ ಒಳಗೆ ದೇವರೇ ತಿರುಗಿದ್ರು. ಹಾಗಾಗಿ ಈ ಕೀರ್ತನೆಯಿಂದ ಅಷ್ಟು ಪವರ್ ಉಂಟು, ಮಾಮೂಲಿ ಅಲ್ಲ. ಎಸ್, ಮತ್ತೆ ಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಎಂತ ಹೇಳಿದ್ದಾನೆ? ಯಜ್ಞಾನ ಜಪ ಯಜ್ಞ ಅಸ್ಮಿ. ಯಜ್ಞದಲ್ಲಿ ಜಪ ಯಜ್ಞ, ಇದು ಭಗವಂತ ಹೇಳಿದ್ರು ಕೃಷ್ಣ ಅವನ ಬಾಯಿಂದ. ಹಾಗೆ ನಾವು ಜಪ ಮಾಡಬೇಕು. ಇದು ಚೈತನ್ಯ ಚರಿತಾಮೃತದಲ್ಲಿ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಇದೃಶಂ ಹ್ಯಾಜನಿ ನಾನುರಾಗ. ಅಂದ್ರೆ ಕೃಷ್ಣ ನಾಮಕಾರಿ ಬಹು ನಿಜ. ಕೃಷ್ಣ ನಿಮಗೆ ಕೋಟಿಗಟ್ಟಲೆ ಹೆಸರು ಉಂಟು. ಎಂತೆಲ್ಲ ಹೆಸರು? ನಾರಾಯಣ, ಮತ್ತೆ ಗೋವಿಂದ, ಮಧುಸೂದನ, ಈ ವಿಷ್ಣು, ತ್ರಿವಿಕ್ರಮ, ಮತ್ತೆ ವಾಮನ, ಶ್ರೀಧರ, ಪದ್ಮನಾಭ, ವಾಸುದೇವ, ದಾಮೋದರ, ಈ ರೀತಿ ಎಷ್ಟು ಹೆಸರುಂಟು. ಮಧುಸೂದನ, ಮತ್ತೆ ಮುರಾರಿ, ಗೋವಿಂದ, ಗೋಪಾಲ, ಮುಕುಂದ, ಕೋಟಿಗಟ್ಟಲೆ ಹೆಸರು ಕೃಷ್ಣನಿಗೆ. ಮತ್ತೆ ಕೃಷ್ಣ ಹೆಸರಲ್ಲಿ ಇದ್ದಾನೆ. ಕೃಷ್ಣ ಬೇರೆ ಅಲ್ಲ, ಹೆಸರು ಬೇರೆ ಅಲ್ಲ, ಅದರಲ್ಲಿ ಇದ್ದಾನೆ ಕೃಷ್ಣ. ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೆ ಕಾಲ. ಮತ್ತೆ ಈ ಜಪ ಮಾಡ್ಲಿಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ, ಯಾವ ಬೇಕಾದ್ರೂ ಮಾಡ್ಬೋದು ನೀವು. ಏತಾದೃಶಿ ತವ ಕೃಪ ಭಗವಾನ್ ಮಾಮಾಪಿ. ಮತ್ತೆ ಕೃಷ್ಣ ಎಂತ ಮಾಡಿದ್ದಾನೆ? ನಮಗೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾನೆ ಜಪ ಮಾಡ್ಲಿಕ್ಕೆ. ದುರ್ದೈವಂ ಇದೃಶಂ ಯಾಜನಿ ನಾನು ರಾಗ. ಅದು ನಾನು ಎಷ್ಟು ದೊಡ್ಡ ಮೂರ್ಖ ಅಂದ್ರೆ ನನಗೆ ಇದರಲ್ಲಿ ಆಸಕ್ತಿಯೇ ಇಲ್ಲ. ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಎಸ್, ಅದೇ ನೋಡಿ, ಹಾಗೆ ಹೇಳಿದೆ, ನನ್ನ ಪ್ರಭು ದೇವತ ಪರಮಪುರುಷ ನಿನ್ನ ಪವಿತ್ರ ಹೆಸರಿನಲ್ಲಿ ಜೀವಂತ ಅಸ್ತಿತ್ವಕ್ಕೆ ಎಲ್ಲದೂ ಅದೃಶ್ಯವಿದೆ. ಮತ್ತು ಅದರಿಂದ ನಿಮಗೆ ಕೃಷ್ಣ ಮತ್ತು ಗೋವಿಂದನಂತ ಅನೇಕ ಹೆಸರುಗಳಿವೆ. ನಿಮ್ಮ ಎಲ್ಲ ಸಾಮರ್ಥ್ಯವನ್ನು ನೀವು ಆ ಹೆಸರುಗಳಿಗೆ ಹೂಡಿಕೆ ಮಾಡಿದ್ದೀರಿ ಮತ್ತು ಅವುಗಳನ್ನು ನೆನಪಿಟ್ಟುಕೊಳ್ಳಲು ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಎಸ್, ಈಗ
ಸಾರಿ, ಡೂಸ್ ಎಂತೆಲ್ಲ ಮಾಡ್ಬೇಕು ನಾವು ಜಪ ಮಾಡುವಾಗ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಫಸ್ಟಿಗೆ ನಾವು ಪಂಚತತ್ವ ಮಂತ್ರ ಹೇಳ್ತೇನೆ ಎಂತ ಅಂತ ನೋಡಿ. ಇದೆ ಪಂಚತತ್ವ ಮಂತ್ರ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸತಿ ಗೌರಭಕ್ತಂ. ಈ ಮಂತ್ರ ಹೇಳಿ ಮತ್ತೆ ನಾವು ಜಪ ಮಾಡಬೇಕು ನೋಡಿ. ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ. ನೆಕ್ಸ್ಟ್ ನಿತ್ಯಾನಂದ, ಪ್ರಭು ನಿತ್ಯಾನಂದ ಅಂದ್ರೆ ಬಲರಾಮ. ಅದ್ವೈತ, ಅದ್ವೈತ ಅಂದ್ರೆ ಮಹಾವಿಷ್ಣು. ಗದಾಧರ ಅಂದ್ರೆ ರಾಧಾರಾಣಿ. ವಾಸಾದಿ ಅಂದ್ರೆ ನಾರದಮುನಿ. ಹಾಗೆ ಇವರ ಹೆಸರು ಹೇಳಿ ನಾವು ಸ್ಟಾರ್ಟ್ ಮಾಡುವಂಥದ್ದು, ಜಪ ಆಗ್ಲಿ ಕೀರ್ತನ ಆಗಲಿ. ಎಂತ ಹೇಳ್ತಾರೆ ಇಲ್ಲಿ, ಶ್ರವ್ಯವಾಗಿ ಜಪಿಸಿ ಮಂತ್ರವನ್ನು ಕೇಳುವಷ್ಟು ಜೋರಾಗಿ ನೋಡಿ. ನಾವು ಕೇಳುವಷ್ಟು ಜೋರಾಗಿ ಜಪ ಮಾಡ್ಬೇಕಂತ. ನಾವು ಎಂತ ಹೇಳ್ತೇವೆ ಅದನ್ನು ನಾವು ಕೇಳಬೇಕು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹೇಳುವನ್ನು ಕೇಳಬೇಕು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ ನೋಡಿ. ಎಲ್ಲ ಹೆಸರನ್ನು ನಾವು ಸ್ಪಷ್ಟವಾಗಿ ಉಚ್ಚಾರ ಮಾಡ್ಬೇಕಂತ, ಯಾವುದು ಬಿಡಬಾರ್ದು, ಸ್ಪಷ್ಟ ಇರಬೇಕು. ಮತ್ತೆ ಚಾಂಟ್ ವಿತ್ ರೆಸ್ಪೆಕ್ಟ್, ಡಿವೋಷನ್ ಅಂಡ್ ಕಾನ್ಸಂಟ್ರೇಷನ್ ಅಂದ್ರೆ ಅದಕ್ಕೆ ಒಂದು ನಾವು ರೆಸ್ಪೆಕ್ಟ್ ಕೊಡ್ಬೇಕು ಜಪಕ್ಕೆ. ಮತ್ತೆ ಭಕ್ತಿಯಿಂದ ಮತ್ತೆ ಏಕಾಗ್ರತೆಯಿಂದ ಮಾಡಬೇಕು. ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು ನೋಡಿ. ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಳಬಹುದು ಅಥವಾ ನಡೆಯಬಹುದು, ಯಾವುದೇ ದಿಕ್ಕನ್ನು ಎದುರಿಸಬಹುದು. ನೀವು ಯಾವುದೇ ಸಮಯದಲ್ಲಿ ಜಪಿಸಬಹುದು. ಜಪ ಮಾಡಲಿಕ್ಕೆ ರೂಲ್ಸ್, ಆದ್ರೆ ಒಳ್ಳೆಯ ಸಮಯ ಅಂದ್ರೆ ಮುಂಜಾನೆ ಸಮಯದಲ್ಲಿ, ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತ ಯಾಕೆಂದ್ರೆ ಆ ಟೈಮಲ್ಲಿ ನೇಚರ್ ಸಪೋರ್ಟ್ ಇರ್ತದೆ. ಅಂದ್ರೆ ಸೂರ್ಯ ಉದಯ ಆಗುವ 2 ಗಂಟೆ ಮುಂಚೆ. ಆಗ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರುವುದಿಲ್ಲ, ತುಂಬಾ ಮೈಂಡ್ ಕೂಡ ಕಾಮ್ ಇರ್ತದೆ. ಆಗ ನೀವು ಜಪ ಮಾಡಿದ್ರೆ ತುಂಬಾ ನಿಮ್ಗೆ ಲಾಭ ಆಗ್ತದೆ. ಆದ್ರೆ ಬಾಕಿ ಟೈಮ್ ಯಾವ ಟೈಮಲ್ಲಿ ಕೂಡ ಜಪ ಮಾಡ್ಬೋದು, ಅದು ಬೆನಿಫಿಟ್ ಜಾಸ್ತಿ ಸಿಗ್ತದೆ ಅಷ್ಟೇ. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ಈಗ ನೋಡಿ, ನಾವು ಟೆಂಪಲ್ ಇರುವಾಗ ಸ್ನಾನ ಮಾಡಿ ಮಾಡ್ತೇವೆ. ಇಲ್ಲದ್ರೆ ನಾವು ಈಗ ಯಾತ್ರೆಗೆ ಟ್ರೈನಲ್ಲಿ ಹೋಗುವಾಗ ಸ್ನಾನ ಮಾಡ್ಲಿಕ್ಕೆ ಆಗುದು, ಆಗ ನಾವು ಜಪ ಮಾಡ್ತೇವೆ. ಅದಕ್ಕೇನು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಎಣಿಗೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗ್ತದೆ. ಅಂದ್ರೆ ಡಿಸಿಪ್ಲಿನ್ ಅದು. ನಾನು ಕೈಯಲ್ಲಿ ಹೀಗೆ ಮಾಡ್ತೇನೆ ಇಲ್ಲ, ಜಪ ಮನೆಯಲ್ಲಿ ಮಾಡಬೇಕು. ಈಗ ಯಾವುದೆಲ್ಲ ಮಾಡಬಾರ್ದು. ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಮಹಾಮಂತ್ರದ ಒಂದು ಭಾಗವನ್ನು ಜಪಿಸಬಾರದು. ಜಪಮಾಲೆಯ ಕೃಷ್ಣಮಣಿ ಮೇಲೆ ಒಬ್ಬರು ಜಪಿಸಬಾರದು. ಅಂದ್ರೆ ಇದು ಕೃಷ್ಣಮಾಲೆ ಮಣಿ, ಇದರ ಮೇಲೆ ಜಪಿಸಬಾರದು. ಜಪ ಮಾಡುವಾಗ ಪುಸ್ತಕ ಪತ್ರಿಕೆ ಓದುದು ಅಥವಾ ಟಿವಿ ನೋಡುದು ಮಾಡಬಾರದು. ಜಪ ಮಾಡುವಾಗ ಕೇವಲ ಜಪ, ಬೇರೆ ಯಾವುದಲ್ಲ. ಕೆಲವರು ಕ್ಲಾಸ್ ಕೇಳುವ ಜಪ ಮಾಡ್ತಾರೆ, ಇಲ್ಲ, ಅದು ತಪ್ಪು. ಜಪ ಮಾಡೋದಂದ್ರೆ ಟೋಟಲಿ ಜಪ, ಬೇರೆ ಯಾವ್ದು ಕೇಳಲಿಕ್ಕೆ ಇಲ್ಲ. ಜಪ ಮಾಡುವುದರಿಂದ ಪ್ರಯೋಜನಗಳು ಏನು ನೋಡಿ. ಹ್ಯಾಪಿ ಫ್ಯಾಮಿಲಿ, ಎಲ್ಲ ಒಟ್ಟಿಗೆ ಇರ್ಬೋದು. ಪಾಪ ಬದಲಿಗಳಿಂದ ಬಿಡುಗಡೆ, ಇದೆಲ್ಲ ಭಾಗವತಮಲ್ಲಿ ಉಂಟು. ಮತ್ತೆ ಬೇಡದ ಅಭ್ಯಾಸದಿಂದ ನಮಗೆ ಬಿಡುಗಡೆ ಸಿಗ್ತದೆ. ಮಾನಸಿಕ ಒತ್ತಡದಿಂದ ಬಿಡುಗಡೆ ನೋಡಿ. ಮೇನ್ ಎಂತಂದ್ರೆ ಹೆಚ್ಚಿನವರಿಗೆ ಈ ಮಾನಸಿಕ ಒತ್ತಡ. ಕೆಲವರು ಎಂತಂದ್ರೆ ಮೆಟ್ರೋ ಸಿಟಿಯಲ್ಲಿ ಇರ್ತಾರೆ, ಒಳ್ಳೆ ಇನ್ಕಮ್ ಇರ್ತದೆ, ಒಳ್ಳೆ ಹಣ ಇರ್ತದೆ, ಆದ್ರೆ ಮಾನಸಿಕ ಒತ್ತಡ. ಯಾಕೆಂದ್ರೆ ಅವರು ಕೃಷ್ಣ ಇಲ್ಲದೆ ಮಾನಸಿಕ ಒತ್ತಡ ಬರ್ತದೆ. ಹಾಗಾಗಿ ಕೃಷ್ಣ ಸೆಂಟರ್ ಇಲ್ಲದೆ ಮಾನಸಿಕ ಒತ್ತಡ ಇಲ್ಲ ನೋಡಿ. ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ. ಮನಸ್ಸಿನ ಶಾಂತಿ, ನೆಮ್ಮದಿ. ಹೆಚ್ಚಿನವರಿಗೆ ಈ ಶಾಂತಿ ಮತ್ತೆ ನೆಮ್ಮದಿ ಬೇಕು. ಈಗ ನೋಡಿ, ಕಂಪನಿ ಎಲ್ಲ ದೊಡ್ಡ ದೊಡ್ಡ ಹೆಡ್ನವರು ಏಪ್ರಿಲ್ 1 ತಿಂಗಳು ರಜೆ ಹಾಕಿ ಹೋಗ್ತಾರೆ ಪಾಶ್ಚಾತ್ಯ ದೇಶಕ್ಕೆ. ಯಾಕೆಂದ್ರೆ ಅವ್ರಿಗೆ ಶಾಂತಿ ನೆಮ್ಮದಿ ಬೇಕು. 11 ತಿಂಗಳು ಇಲ್ಲಿ ದುಡಿತಾರೆ, 1 ತಿಂಗಳು ರಜೆ ಹಾಕಿ ಹೋಗ್ತಾರೆ. ಅದು ಶಾಂತಿ ಸಿಗ್ತದ? ಇಲ್ಲ. ಅವ್ರು ಹೇಳ್ತಾರೆ 1 ತಿಂಗಳು ನಮಗೆ ತುಂಬಾ ಖುಷಿ ಆಯ್ತು ಅಂತ. ಇಲ್ಲಪ್ಪ, ಅದು ಶಾಂತಿ ಅಲ್ಲ. ಶಾಂತಿ ಅಂದ್ರೆ ಕೃಷ್ಣ ಭಜನೆಯಿಂದ ಸಾಧ್ಯ. ನಿಜವಾದ ಸಂತೋಷ ನೋಡಿ. ಇವರೆಲ್ಲ ಹೇಗೆಂದರೆ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದಿಗೆ 10,000 ಜನರು ಫುಲ್ ಟೈಮ್ ಸೇರಿದ್ರು. ಫುಲ್ ಟೈಮ್ ಅಂದ್ರೆ ಹಣಕ್ಕೆ ಅಲ್ಲ, ಸೇವೆಗೆ. ಹೀಗೆ ಎಲ್ಲವನ್ನು ಬಿಟ್ಟು, ಇವರ ತಂದೆ ತಾಯಿ ಎಲ್ಲ ಕೋಟ್ಯಾಧಿಪತಿಗಳು, ಮಲ್ಟಿ ಬಿಲಿಯನೇರ್ ಎಲ್ಲ, ಅವರು ಎಲ್ಲ ಮನೆ ಬಿಟ್ಟು ಬಂದು ಕೃಷ್ಣ ಭಜನೆಗೆ ಸೇರಿದ್ದಾರೆ. ಮತ್ತೆ ಎಲ್ಲರೂ ಆಲ್ಮೋಸ್ಟ್ ಹೆಚ್ಚಿನವರು ಎಜುಕೇಟೆಡ್. ಪ್ರಭುಪಾದ ಹೇಳ್ತಾರೆ, ಅವರಿಗೆ ಇನ್ ಕೇಸ್ ಪ್ರಭುಪಾದ ಸ್ಯಾಲ್ರಿ ಕೊಡುವುದಾದ್ರೆ ಒಬ್ಬೊಬ್ಬನಿಗೆ ಒಂದು 60,000. ಆ ಟೈಮಲ್ಲಿ ಎಷ್ಟಾಯ್ತು? 10,000 ಜನಕ್ಕೆ ಎಷ್ಟು ಕೊಡ್ಬೇಕಿತ್ತು ಪ್ರಭುಪಾದ? ಆದ್ರೆ ಎಲ್ಲರೂ ಪ್ರಭುಪಾದಿಗೆ ಫ್ರೀ ಆಗಿ ಸೇವೆ ಮಾಡಲಿಕ್ಕೆ ಬಂದದ್ದು. ಇದು ಯಾಕೆ ಬರ್ತಾರೆ? ಸಂತೋಷ ಸಿಕ್ಕಿದ ಮಾತ್ರ ಬರ್ತಾರೆ, ಇಲ್ಲ ಬರುವುದಿಲ್ಲ ಯಾರು.
ಪ್ರಭುಪಾದ ಅವ್ರು ಹೇಳ್ತಾರೆ, ಈ ಮನುಷ್ಯ ಇವರಿಗೆ ನಿದ್ದೆ ಇಲ್ಲ, ಸರಿಯಾಗಿ ಊಟ ಕೂಡ ಬೇಕಂತ ಇಲ್ಲ ಇವರಿಗೆ, ಇವರು ಕೃಷ್ಣನಿಂದ ಹುಚ್ಚರಾಗಿದ್ದಾರೆ. ಇದನ್ನು ನೋಡಿ ನಾವು ಕೂಡ ಹುಚ್ಚರಾಗಬೇಕಂತ ನಾವು ಬಂದಿದ್ದೇವೆ ಅವ್ರು ಹೇಳುವಂಥದ್ದು. ಪ್ರಭುಪಾದ ಶಿಷ್ಯರು ಪ್ರಭುಪಾದನ್ನು ನೋಡಿ ಪ್ರಭುಪಾದ ಟೋಟಲ್ ಕೃಷ್ಣನಿಂದ ಹುಚ್ಚರಾಗಿದ್ದಾರೆ. ಇದನ್ನು ನೋಡಿ ನಾವು ಕೂಡ ಕೃಷ್ಣನಿಂದ ಹುಚ್ಚರಾಗಬೇಕಂತ ನಾವು ಬಂದದ್ದು ಎಲ್ಲವನ್ನು ಬಿಟ್ಟು. ಹಾಗಾಗಿ ಇದು ಸಂತೋಷ ನೋಡಿ ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ಆರ್ಟಿಫಿಷಿಯಲ್ ಅಲ್ಲ. ನೀವು ಹಣ ಕೊಟ್ಟು ಇದನ್ನು ನೀವು ಸಂತೋಷ ಗಳಿಸಲಿಕ್ಕೆ ಆಗುದಿಲ್ಲ. ನೋಡಿ ಮುಖದಲ್ಲಿ ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ. ಜ್ಞಾನೋದಯ ಈಗ ಹೆಚ್ಚಿನವರಿಗೆ ಎಂತಂದ್ರೆ ಎಲ್ಲ ಇರ್ತದೆ ಮನೆಯಲ್ಲಿ, ಎಲ್ಲ ಗಂಡ ಹೆಂಡತಿ ಇಬ್ಬರು ವರ್ಕಿಂಗ್ ಎಲ್ಲ ಇರ್ತದೆ, ಆದ್ರೆ ಸಂತೋಷ ಇರುವುದಿಲ್ಲ. ಯಾಕೆಂದ್ರೆ ಸಂತೋಷ ಹಣದಲ್ಲಿ ಇರುವುದಲ್ಲ, ಸಂತೋಷ ಇರುವುದು ಕೃಷ್ಣ ಪ್ರಜ್ಞೆಯಲ್ಲಿ. ನೋಡಿ ಜ್ಞಾನೋದಯ. ಹರೇ ಕೃಷ್ಣ ಜಪ ಮಾಡೋ ಬಗ್ಗೆ ಜನರು ಏನು ಹೇಳುತ್ತಾರೆ. ಇದು ಜಾರ್ಜ್ ಹ್ಯಾರಿಸನ್, ಬೀಟಲ್ ಗ್ರೂಪ್ಸ್ ಇದು ಮಾಲೀಕ, ಸಿಂಗರ್ ಮತ್ತೆ ಮ್ಯೂಸಿಷಿಯನ್. ಅವೆಂತ ಹೇಳ್ತಾನೆ, ಇದು ನಿಜವಾಗಿ ದೇವರ ಸಾಕ್ಷಾತ್ ಹೊಂದಿರುವ ಪ್ರಕ್ರಿಯೆ. ಎಂತಾಯ್ತಂದ್ರೆ ಪ್ರಭುಪಾದ್ ಯಮುನಾ ದೇವಿದಾಸಿ ಮತ್ತೆ ಇವರನ್ನು ಶ್ಯಾಮ್ ಸುಂದರ್ ದಾಸ್ ಇವರನ್ನು ಇಂಗ್ಲೆಂಡ್ಗೆ ಕಳಿಸಿದ್ರು. ಅಲ್ಲಿ ಹೋಗಿ ಇವರು ಬೀಟಲ್ಸ್ ಅನ್ನು ಭೇಟಿಯಾದರು. ಮತ್ತೆ ಇವರೆಂತ ಮಾಡಿದ್ರು, ಆಲ್ಬಮ್ ಎಲ್ಲ ರೆಕಾರ್ಡ್ ಮಾಡಿದ್ರು. ಮತ್ತೆ ಎಷ್ಟು ಪ್ರಚಾರ ಆಯ್ತು ಅಂದ್ರೆ ತುಂಬಾ ಪ್ರಚಾರ ಆಯ್ತು. ಹಾಗಾಗಿ ಪ್ರಭುಪಾದ್ ಮತ್ತೆ ಅಲ್ಲಿ ಬರ್ತಾರೆ, ಬಂದು ಪ್ರಭುಪಾದಿಗೆ ಎಂತ ಹೇಳುವಂಥದ್ದು ಒಳ್ಳೆ ಸತ್ಕಾರ ಎಲ್ಲ ಮಾಡ್ತಾರೆ. ಹಾಗಾಗಿ ಈ ಜಾರ್ಜ್ ಹ್ಯಾರಿಸನ್ ಕೃಷ್ಣ ಭಜನೆ ತಗೊಳ್ತಾನೆ, ಮತ್ತೆ ಅದು ತುಂಬಾ ಪ್ರಚಾರ ಆಗ್ತದೆ. 70s ಅಲ್ಲಿ ಎಲ್ಲ ಈ ಆಲ್ಬಮ್ ಎಲ್ಲ ಮಾಡಿ ಎಲ್ಲ ಕಡೆ ಪ್ರಚಾರ ಆಗ್ತದೆ. ಓಕೆ, ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿದಾಗ ಎಲ್ಲವೂ ನನಗೆ ಆಗಲು ಪ್ರಾರಂಭಿಸಿತು. ಇವ ಜೀನ್ ಕ್ಲೌಡ್ ಹ್ಯಾಲ್ಚಿ, ಯಂಗೆಸ್ಟ್ ಡೈರೆಕ್ಟರ್, ಫ್ರಾನ್ಸ್. ಇದು ಆಲ್ಬರ್ಟ್ ಬ್ರಷ್ ಫೋರ್ಡ್ ಇದು ಮಗ. ಜಪಿಸುವುದು ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದೆ. ಈಗ ನೋಡಿ ನಮ್ಮ ಮಾಯಾಪುರ್, ನಾವು ಲಾಸ್ಟ್ ಅಕ್ಟೋಬರ್ ಎಂಡಿಗೆ ಮಾಯಾಪುರ್ ಹೋಗಿದ್ದೆವು, ಯಾತ್ರೆ ಮಾಡಿದ್ದೆವು. ನಮ್ಮ ಮಾಯಾಪುರ ಅಂದ್ರೆ ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್, ಬೆಂಗಾಲದಲ್ಲಿ ಬರ್ತದೆ. ನಮ್ಮ ಇಸ್ಕಾನ್ ಹೆಡ್ ಕ್ವಾರ್ಟರ್ಸ್ ಇರುವುದು ಅಲ್ಲಿ ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಉಂಟು. ಅಂದ್ರೆ 1000 ಕೋಟಿ ಇದು ದೇವಸ್ಥಾನ. ಅದಕ್ಕೆ ಆಲ್ಮೋಸ್ಟ್ ಹಣ ಇವರೇ ಕೊಟ್ಟದ್ದು. ಇವರು ಪ್ರಭುಪಾದ ಶಿಷ್ಯ. ಅದು ಪ್ರಭುಪಾದ ಇಚ್ಛೆ, ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್ ಅಲ್ಲಿ ಅಂದ್ರೆ ಸುಂದರ ಭವ್ಯವಾದ ದೇವಸ್ಥಾನ ಆಗ್ಬೇಕಂತ, ತುಂಬಾ ದೊಡ್ಡ ದೇವಸ್ಥಾನ. ಅದನ್ನು ಇವರು ಇನಿಷಿಯೇಟಿವ್ ತೆಗೆದು ಮಾಡ್ತಾ ಇದ್ದಾರೆ. ಇದು ND ದೇಸಾಯಿ, ಲೀಡಿಂಗ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್. ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಎಂದು ಜಪಿಸುತ್ತೇನೆ ಮತ್ತು ನಾನು ಎಂದಿಗೂ ಹೆಚ್ಚು ಆಹ್ಲಾದಕರವಾದದನ್ನು ಕಂಡುಕೊಳ್ಳಲಿಲ್ಲ. ಅಪಾರ್ ಲಿಮಿಟೆಡ್, ಅಪಾರ್ ಲೈಟಿಂಗ್. ಇದು ರಿಷಿಕೇಶ್ ಮಹಬತ್ಲಾಲ್. ಹರೇ ಕೃಷ್ಣ ಎಂದು ಜಪಿಸುವುದರಿಂದ ನನ್ನ ಜೀವನದ ಎಲ್ಲ ಏರಿಳಿತವನ್ನು ಬಹಳ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯಿಂದ ಎದುರಿಸಲು ಸಹಾಯ ಮಾಡಿದೆ. ಮಹಬತ್ಲಾಲ್ ಫ್ಯಾಬ್ರಿಕ್ಸ್ CEO. ಇವಳು ಅನ್ನಾ ಸೆಕಫಸ್, ಇವಳು ಡಚ್ ಮಾಡೆಲ್. ಅಭ್ಯಾಸಗಳನ್ನು ತ್ಯಜಿಸಲು ನನಗೆ ಸಹಾಯ ಮಾಡಿತು. ಇದು ನನ್ನ ವಿಷಯಗಳನ್ನು ದೃಷ್ಟಿಯನ್ನು ಬದಲಾಯಿಸಿ. ನೋಡಿ, ಆಕ್ಚುಲಿ ಈ ಫಿಲ್ಮ್ ಸ್ಟಾರ್ಸ್ ಮಾಡೆಲ್ಸ್ನವರೆಲ್ಲ ಹೆಚ್ಚಿನವರು ಡ್ರಗ್ ಅಡಿಕ್ಟ್ಸ್, ಗಾಂಜಾ ಹಿಡಿತಾರೆ, ಕುಡಿತಾರೆ ಎಲ್ಲ. ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ ಈಗ ನಾವು ಫಿಲ್ಮಲ್ಲಿ ಎಂತಲ್ಲಿ ನೋಡ್ತೇವೆ ಎಲ್ಲ ಅಭ್ಯಾಸ ಇರ್ತದೆ ಅವರಿಗೆ. ಹಾಗಾಗಿ ಇವಳೇ ಅಂತ ಹೇಳ್ತಾಳೆ, ನನಗೆ ಆ ಅಭ್ಯಾಸದಿಂದ ಹೊರಗೆ ಬರಲು ಇದು ಸಹಾಯ ಮಾಡಿತು. ಇವಳು ವಿಕ್ಕಿ ಓವರ್ಟನ್. ಹರೇ ಕೃಷ್ಣ ಜಪಿಸಲು ಪ್ರಾರಂಭಿಸುವ ಮೂಲಕ ನನಗೆ ಅಪಾರ ಸಂತೋಷವಾದದ್ದು. ಇವಳು ಲೀಡಿಂಗ್ ಯುರೋಪಿಯನ್ ಮಾಡೆಲ್. ಇವ ಬ್ರೂಸ್ ಕಿಲನ್ಬರ್ಗ್, ಆರ್ಮಿ ಆಫೀಸರ್. ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನ ಹೆಚ್ಚು ಪ್ರಕಾಶಮಾನವಾಗಿದೆ. ಜಪ ಮಾಡುವುದರಿಂದ ನಾನು ದೇವರಿಗೆ ಹತ್ತಿರವಾಗುವ ಅನುಭವವಾಗ್ತದೆ. ಇವ ಫ್ಯಾಷನ್ ಡಿಸೈನರ್. ಎಸ್, ಮಹಾಮಂತ್ರವನ್ನು ಒತ್ತಡ, ಖಿನ್ನತೆ ಮತ್ತು ಅಜ್ಞಾನ ಕ್ರಮವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯತನದ ಕ್ರಮವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಇವ ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್ ಓನರ್. ಪಾಲ್ ಬ್ಲೇರ್. ಒತ್ತಡಕ್ಕೆ ಒಳಗಾದಾಗ ನಾನು ಜಪಿಸುತ್ತೇನೆ. ಇದು ನನ್ನ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ಒಂದು ವಿಷಯ.
ಇದು ನನ್ನ ಮನಸ್ಸನ್ನು ತೆರವುಗೊಳಿಸಲು ಮತ್ತು ನನ್ನನ್ನು ಮತ್ತೆ ಗಮನಕ್ಕೆ ಕೊಂಡು ಹೋಗ್ತದೆ. ಇವಳು ಮಿಸಸ್ ಸ್ಯಾಲಿ ರೈಲ್ಗೆ ಮರ್ಕನೈಸರ್. ವೆನ್ ಐ ಆಮ್ ನರ್ವಸ್ ಐ ಫೈಂಡ್ ಚಾಂಟಿಂಗ್ ವೆರಿ ಕಾಮಿಂಗ್. ಐ ಡೋಂಟ್ ಗೆಟ್ ಶೇಕನ್ ಅಪ್ ಅಟ್ ಲಿಟಲ್ ಥಿಂಗ್ಸ್. ನೋಡಿ, ಯಾವುದೇ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಶೇಕ್ ಆಗುದಿಲ್ಲ. ಜಪಿಸುವುದು ಮತ್ತು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಧಿಕೃತ ಪುಸ್ತಕಗಳನ್ನು ಓದುವುದು ನನಗೆ ಬಹಳ ಶಾಂತಿಯನ್ನು ತಂದಿದೆ. ಇವ ರಮೇಶ್ ಲಾ, ಟೊರಂಟೊ ಅಲ್ಸ್ಪಾದು ಪ್ರೊಪ್ರೈಟರ್. ಎಸ್, ನೀವು ಸಹ ಜಪಿಸಬಹುದು ಮತ್ತೆ ಸಂತೋಷವಾಗಿ. ಎಸ್, ಓಕೆ. ಈಗ ನಾನು ನನ್ನ ಒಂದು ಸಣ್ಣ ಎಕ್ಸಾಂಪಲ್